ಗೃಹ ಜ್ಯೋತಿ ಚೆನ್ನಾಗಿ ಆಗ್ತಾ ಇದೆ. 86.5 ಲ್ಯಾಕ್ಸು ಕನ್ಸ್ಯೂಮರ್ಸ್ ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. ಚೆನ್ನಾಗಿ ಆಗ್ತಾ ಇದೆ. ಈ ಜುಲೈ 1 ಎಲ್ಲರಿಗೂ ಫ್ರೀ ಕರೆಂಟು. ಯಾಕಂದ್ರೆ ಇದು ಈ ತಿಂಗಳು ಲಾಸ್ಟ್ ಮಂತದ ಬಿಲ್ ಬರ್ತದೆ. ಜೂನದ ತಿಂಗಳು ಜುಲೈಗೆ ಬರ್ತದೆ. ಜುಲೈ 1 ಫ್ರೀಯಾಗಿ ಯಾರು ಎಲಿಜಿಬಿಲಿಟಿ ಇರೋರು ಅವರಿಗೆ ಆಗಸ್ಟ್ 1 ಬಿಲ್ಲು ನೋಡಿ. ಅದೊಂದು ಟೈಮ್ ಇದೆಯಲ್ಲ, ನಾವು ದೇ ಕ್ಯಾನ್ ಗಿವ್ ಆದಷ್ಟು ಬೇಗನೆ ಮಾಡಬೇಕಾಗಿತ್ತು. ಸರ್ವರ್ ಸಮಸ್ಯೆ ನಮ್ಮ KEB ಆಫೀಸಲ್ಲಿ ಹೋಗಿ ಕೊಡ್ಬೋದು, ಎಲ್ಲ ಕೊಡ್ಬೋದು. ಅದಕ್ಕೆಲ್ಲ ಇದು ಮಾಡ್ತೀವಿ. ಅದೇನು ಅಷ್ಟೇನು ಸಮಸ್ಯೆ ಈಗ ಇಲ್ಲ. ಈಗ ಸ್ವಲ್ಪ ಪ್ರೆಷರ್ ಕಡಿಮೆ ಆಗಿದೆ. ಈಗ ಸರ್ವರ್ ಸಮಸ್ಯೆ ಅಲ್ಲ, ಜಾಸ್ತಿ ಜನ ಬಂದರೆ ಆಗ ಸ್ವಲ್ಪ ಇನ್ಷಿಯಲ್ ಸ್ಟೇಜಲ್ಲಿ ಒಂದು 2-3 ದಿವಸ ಸ್ವಲ್ಪ ಟೀಚಿಂಗ್ ಟ್ರಬಲ್ ಇತ್ತು. ಈಗ ಸರಿ ಮಾಡಿ ಅವ್ರಿಗೆ ಹಾಕದೇ ಇರೋರಿಗೆ ನಾನು ಟೈಮ್ ಫ್ರೇಮ್ ಕೊಡಲಿಲ್ಲ. ಬಟ್ ಹಾಕದಿದ್ರೆ ಈಗ ಈ ತಿಂಗಳದ್ದು ಅವ್ರದ್ದು ನೆಕ್ಸ್ಟ್ ಮಂತಿಗೆ ಬರಬೇಕಾದ್ರೆ ಹಾಕಲೇಬೇಕಲ್ಲ, ಅರ್ಜಿಯವರು ಹಾಕಲೇಬೇಕು. ಡಿಲೇ ಮಾಡಿದ್ರೆ ಅವರಿಗೆ ಇದನ್ನು ಸಿಕ್ಕೋದು ಡಿಲೇ ಆಗ್ತದೆ. ಅರ್ಜಿ ಹಾಕೋದಕ್ಕೆ ಡೆಡ್ಲೈನೇ ಇಲ್ಲ. ಅರ್ಜಿ ಹಾಕ್ಬೋದು ಅವರು. ಬಟ್ ಅವರಿಗೆ ಅರ್ಜಿ ಹಾಕದಿದ್ದರೆ, ಈಗ ಈ ತಿಂಗಳದ್ದು ಅರ್ಜಿ ಹಾಕದಿದ್ದರೆ ನೆಕ್ಸ್ಟ್ ಮಂತಲ್ಲಿ ನಾವು ಬಿಲ್ ಮಾಡುವಾಗ ಅದರಲ್ಲಿ ಬರೋದಿಲ್ಲ, ಅವರಿಗೆ ಕನ್ಸೆಷನ್ ಸಿಕ್ಕೋದಿಲ್ಲ. ಅದಕ್ಕೆ ಆದಷ್ಟು ಬೇಗನೆ ಅರ್ಜಿ ಹಾಕಿದ್ರೆ ಒಳ್ಳೆಯದು. ಅರ್ಜಿ ಹಾಕದೇ ಇರೋರಿಗೆ ಫ್ರೀ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅರ್ಜಿ ಹಾಕೋದವರು ಅದಕ್ಕೆ ಫ್ರೀ ಕೊಡಲಿಕ್ಕೆ ಆಗ್ತದೆ. ಅರ್ಜಿ ಹಾಕಲೇಬೇಕಲ್ಲ. ಈಗ ಇನ್ನೂ ಟೈಮ್ ಇದೆಯಲ್ಲ, ಈ ತಿಂಗಳು ಒಂದು ನೆಕ್ಸ್ಟ್ ಆಗಸ್ಟ್ 1 ವೀಕಿಗೆ ನಾವು ಬಿಲ್ಲು ಮಾಡೋದು. ಈ ಜುಲೈಯಲ್ಲಿ ಸಮೇತ ಅರ್ಜಿ ಹಾಕ್ಬೋದು. ಜುಲೈಯಲ್ಲಿ ಹಾಕ್ಬೋದು. ಇನ್ನೂ ಟೈಮ್ ಇದೆ. ಒಂದು ಜುಲೈ 20-25 ತನಕ ಹಾಕ್ಬೋದು. ಅದಾದಮೇಲೆ ಆಗಸ್ಟ್ 1 ಬಿಲ್ ಮಾಡುವಾಗ ಅರ್ಜಿ ಇರಬೇಕಷ್ಟೇ. ಗೃಹ ಜ್ಯೋತಿ ಚೆನ್ನಾಗಿ ಆಗ್ತಾ ಇದೆ. 86.5 ಲ್ಯಾಕ್ಸು ಕನ್ಸ್ಯೂಮರ್ಸ್ ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ. ಚೆನ್ನಾಗಿ ಆಗ್ತಾ ಇದೆ. ಈ ಜುಲೈ 1 ಎಲ್ಲರಿಗೂ ಫ್ರೀ ಕರೆಂಟು. ಯಾಕಂದ್ರೆ ಇದು ಈ ತಿಂಗಳು ಲಾಸ್ಟ್ ಮಂತದ ಬಿಲ್ ಬರ್ತದೆ. ಜೂನದ ತಿಂಗಳು ಜುಲೈಗೆ ಬರ್ತದೆ. ಜುಲೈ 1 ಫ್ರೀಯಾಗಿ ಯಾರು ಎಲಿಜಿಬಿಲಿಟಿ ಇರೋರು ಅವರಿಗೆ ಆಗಸ್ಟ್ 1 ಬಿಲ್ಲು ನೋಡಿ. ಅದೊಂದು ಟೈಮ್ ಇದೆಯಲ್ಲ, ನಾವು ದೇ ಕ್ಯಾನ್ ಗಿವ್ ಆದಷ್ಟು ಬೇಗನೆ ಮಾಡಬೇಕಾಗಿತ್ತು. ಸರ್ವರ್ ಸಮಸ್ಯೆ ನಮ್ಮ KEB ಆಫೀಸಲ್ಲಿ ಹೋಗಿ ಕೊಡ್ಬೋದು, ಎಲ್ಲ ಕೊಡ್ಬೋದು. ಅದಕ್ಕೆಲ್ಲ ಇದು ಮಾಡ್ತೀವಿ. ಅದೇನು ಅಷ್ಟೇನು ಸಮಸ್ಯೆ ಈಗ ಇಲ್ಲ. ಈಗ ಸ್ವಲ್ಪ ಪ್ರೆಷರ್ ಕಡಿಮೆ ಆಗಿದೆ. ಈಗ ಸರ್ವರ್ ಸಮಸ್ಯೆ ಅಲ್ಲ, ಜಾಸ್ತಿ ಜನ ಬಂದರೆ ಆಗ ಸ್ವಲ್ಪ ಇನ್ಷಿಯಲ್ ಸ್ಟೇಜಲ್ಲಿ ಒಂದು 2-3 ದಿವಸ ಸ್ವಲ್ಪ ಟೀಚಿಂಗ್ ಟ್ರಬಲ್ ಇತ್ತು. ಈಗ ಸರಿ ಮಾಡಿ ಅವ್ರಿಗೆ ಹಾಕದೇ ಇರೋರಿಗೆ ನಾನು ಟೈಮ್ ಫ್ರೇಮ್ ಕೊಡಲಿಲ್ಲ. ಬಟ್ ಹಾಕದಿದ್ರೆ ಈಗ ಈ ತಿಂಗಳದ್ದು ಅವ್ರದ್ದು ನೆಕ್ಸ್ಟ್ ಮಂತಿಗೆ ಬರಬೇಕಾದ್ರೆ ಹಾಕಲೇಬೇಕಲ್ಲ, ಅರ್ಜಿಯವರು ಹಾಕಲೇಬೇಕು. ಡಿಲೇ ಮಾಡಿದ್ರೆ ಅವರಿಗೆ ಇದನ್ನು ಸಿಕ್ಕೋದು ಡಿಲೇ ಆಗ್ತದೆ. ಅರ್ಜಿ ಹಾಕೋದಕ್ಕೆ ಡೆಡ್ಲೈನೇ ಇಲ್ಲ. ಅರ್ಜಿ ಹಾಕ್ಬೋದು ಅವರು. ಬಟ್ ಅವರಿಗೆ ಅರ್ಜಿ ಹಾಕದಿದ್ದರೆ, ಈಗ ಈ ತಿಂಗಳದ್ದು ಅರ್ಜಿ ಹಾಕದಿದ್ದರೆ ನೆಕ್ಸ್ಟ್ ಮಂತಲ್ಲಿ ನಾವು ಬಿಲ್ ಮಾಡುವಾಗ ಅದರಲ್ಲಿ ಬರೋದಿಲ್ಲ, ಅವರಿಗೆ ಕನ್ಸೆಷನ್ ಸಿಕ್ಕೋದಿಲ್ಲ. ಅದಕ್ಕೆ ಆದಷ್ಟು ಬೇಗನೆ ಅರ್ಜಿ ಹಾಕಿದ್ರೆ ಒಳ್ಳೆಯದು. ಅರ್ಜಿ ಹಾಕದೇ ಇರೋರಿಗೆ ಫ್ರೀ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅರ್ಜಿ ಹಾಕೋದವರು ಅದಕ್ಕೆ ಫ್ರೀ ಕೊಡಲಿಕ್ಕೆ ಆಗ್ತದೆ. ಅರ್ಜಿ ಹಾಕಲೇಬೇಕಲ್ಲ. ಈಗ ಇನ್ನೂ ಟೈಮ್ ಇದೆಯಲ್ಲ, ಈ ತಿಂಗಳು ಒಂದು ನೆಕ್ಸ್ಟ್ ಆಗಸ್ಟ್ 1 ವೀಕಿಗೆ ನಾವು ಬಿಲ್ಲು ಮಾಡೋದು. ಈ ಜುಲೈಯಲ್ಲಿ ಸಮೇತ ಅರ್ಜಿ ಹಾಕ್ಬೋದು. ಜುಲೈಯಲ್ಲಿ ಹಾಕ್ಬೋದು. ಇನ್ನೂ ಟೈಮ್ ಇದೆ. ಒಂದು ಜುಲೈ 20-25 ತನಕ ಹಾಕ್ಬೋದು. ಅದಾದಮೇಲೆ ಆಗಸ್ಟ್ 1 ಬಿಲ್ ಮಾಡುವಾಗ ಅರ್ಜಿ ಇರಬೇಕಷ್ಟೆ.